ಇದು ಕೇವಲ ಕಲ್ಪನೆಯಲ್ಲ, ಇದು ಕಣ್ಣಿಗೆ ಕಾಣದ ಶಕ್ತಿಯ ಅಟ್ಟಹಾಸವೂ ಅಲ್ಲ. ಇದು ಸ್ವತಃ ಮೃತ್ಯುಂಜಯನೇ ಭೂಮಿಗೆ ಇಳಿದು ಬಂದ ಘಟನೆ. ವಿಜ್ಞಾನ ಸೋತಿರುವ ಜಾಗದಲ್ಲಿ ಸೃಷ್ಟಿಕರ್ತನೇ ಪ್ರತ್ಯಕ್ಷನಾದ ಘಟನೆ. ಭಕ್ತನ ಅರ್ಥನಾಥಕ್ಕೆ ಆ ಕೈಲಾಸವಾಸಿಯೇ ಕೂಡಲ ಸಂಗಮದ ಸುಳಿಗೆ ಧುಮುಕಿದ್ದನು. ಹೌದು ಗೆಳೆಯರೇ, ಇಡೀ ಜಗತ್ತು ಬೆರಗುಗಣ್ಣಿನಿಂದ ನೋಡುತ್ತಿರುವ ಈ ದೃಶ್ಯ ಆ ಸಮಯದಲ್ಲಿ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಅದು ಸಮಯ 1991. ಇಂದಿನಂತೆ ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಸುಳಿವು ಇರಲಿಲ್ಲ. ಆದರೆ ಅದು ಕೂಡಲ ಸಂಗಮದ ನದಿ ತೀರದಲ್ಲಿ ನಡೆದ ಆ ಘಟನೆ ಇಂದಿಗೂ ವಿಜಯಪುರದ ಜನರ ಎದೆಯಲ್ಲಿ ನಡುಕವನ್ನ ಹುಟ್ಟಿಸುತ್ತದೆ. ವಿಜಯಪುರದಿಂದ, ಅಂದರೆ ಅಂದಿನ ಬಿಜಾಪುರದಿಂದ ಬಂದಿದ್ದ ಆ ಭಕ್ತನಿಗೆ ಅದು ಕೇವಲ ಒಂದು ಪ್ರವಾಸವಾಗಿರಲಿಲ್ಲ. ಅದು ಅವನ ಪಾಲಿನ ಮರುಜನ್ಮದ ಕಥೆಯಾಗಲಿದೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಅಂದು ಸೂರ್ಯ ಮುಳುಗುವ ಸಮಯ. ವಿಜಯಪುರ ಜಿಲ್ಲೆಯ ಹಳ್ಳಿಯಿಂದ ಬಂದಿದ್ದ ಶಿವಪ್ಪ ನಾಯಕ್ ಎಂಬ ಭಕ್ತ ತನ್ನ ಇಡೀ ಕುಟುಂಬದೊಂದಿಗೆ ಸಂಗಮನಾಥನ ದರ್ಶನಕ್ಕೆ ಬಂದಿದ್ದರು. ಕೃಷ್ಣ ಮತ್ತು ಮಲಪ್ರಭಾ ನದಿಯ ಸಂಗಮ ಸ್ಥಾನದಲ್ಲಿ ಅಂದು ನೀರಿನ ಅಬ್ಬರ ಜೋರಾಗಿತ್ತು. ಪುಣ್ಯ ಸ್ನಾನ ಮಾಡಲು ಶಿವಪ್ಪ ನದಿಗೆ ಇಳಿದಿದ್ದೇ ತಡ ವಿಧಿಯ ಆಟ ಪ್ರಾರಂಭವಾಗಿ ಹೋಗಿತ್ತು. ಕಾಲು ಜಾರಿ ನದಿಯ ಅತ್ಯಂತ ಆಳವಾದ ಸುಳಿಗೆ ಶಿವಪ್ಪ ಸಿಲುಕಿಯೇ ಬಿಟ್ಟಿದ್ದರು. ಕ್ಷಣಾರ್ಧದಲ್ಲಿ ಆ ನೀರಿನ ಅಲೆಗಳು ಅವರನ್ನ ನುಂಗಿ ಹಾಕಿದ್ದವು. ದಡದಲ್ಲಿದ್ದ ಹೆಂಡತಿ ಮಕ್ಕಳ ಅರ್ಥನಾದ ಕೂಡಲ ಸಂಗಮದ ಆಕಾಶವನ್ನೇ ಸೀಳುತ್ತಿತ್ತು. ಆದರೆ ಅಷ್ಟು ವೇಗವಾಗಿ ಹರಿಯುತ್ತಿದ್ದ ನದಿಗೆ ಇಳಿಯುವ ಧೈರ್ಯ ಅಕ್ಕಪಕ್ಕದವರು ಇದ್ದರೂ ಕೂಡ ಯಾರು ಕೂಡ ಧೈರ್ಯ ಮಾಡಲು ಸಾಧ್ಯವಾಗಿರಲಿಲ್ಲ. ನೀರಿನ ಒಳಗೆ ಉಸಿರು ಕಟ್ಟುತ್ತಿತ್ತು. ಕಣ್ಣ ಮುಂದೆ ಕತ್ತಲೆ ಆವರಿಸುತ್ತಿತ್ತು. ಇನ್ನೇನು ಪ್ರಾಣ ಪಕ್ಷಿ ಹಾರು ಹೋಗಬೇಕು ಎನ್ನುವಷ್ಟರಲ್ಲಿ ಶಿವಪ್ಪ ನಾಯಕ್ ತಮ್ಮ ಮನಸ್ಸಿನಲ್ಲಿಯೇ ಕೊನೆಯ ಬಾರಿ ಕೂಗಿದ್ದರು, ಕೂಡಲ ಸಂಗಮನಾಥ ನೀನೇ ಗತಿ ಅಂತ. ಆಗಲೇ ಸಂಭವಿಸಿದ್ದು ಆ ಒಂದು ಪವಾಡ, ಆ ಒಂದು ಅದ್ಭುತ, ಆ ಒಂದು ಚಮತ್ಕಾರ. ಇಡೀ ನದಿಯ ಅಲೆಗಳು ದಿಢೀರನೆ ಸ್ತಬ್ಧವಾಗಿದ್ದವು. ಮೈ ಹೆಪ್ಪಗಟ್ಟುವಂತಹ ದೃಶ್ಯವೊಂದು ಅಲ್ಲಿ ನೆರೆದಿದ್ದ ನೂರಾರು ಜನರ ಕಣ್ಣ ಮುಂದೆ ತೆರೆದುಕೊಂಡಿತ್ತು. ನೀರಿನ ಆಳದಿಂದ ಬೆಳ್ಳಂಬೆಳ್ಳಗೆ ಅಲೆಗಳ ಮಧ್ಯದಿಂದ ಒಂದು ದೈತ್ಯಾಕಾರದ ರೂಪ ಪ್ರಕಟವಾಗಿತ್ತು. ಕೆದಕಿದ ಜಟೆ, ಮೈಯೆಲ್ಲ ವಿಭೂತಿ ಹಚ್ಚಿದಂತೆ ಕಾಣುವ ಆ ರೂಪ ಸಾಕ್ಷಾತ್ ಕೈಲಾಸದ ಶಿವನೇ ಧರೆಗೆ ಇಳಿದು ಬಂದಂತಿತ್ತು. ಆ ದೈವಿಕ ಹಸ್ತ ನೀರಿನಲ್ಲಿ ಮುಳುಗುತ್ತಿದ್ದ ಶಿವಪ್ಪ ನಾಯಕರನ್ನ ಎತ್ತಿ ಹಿಡಿದಿತ್ತು. ಸುತ್ತಲೂ ಇದ್ದವರು ಕಣ್ಣು ಮಿಟುಕಿಸಿ ನೋಡುವಷ್ಟರಲ್ಲಿ ಶಿವಪ್ಪ ನಾಯಕ್ ದಡದ ಸುರಕ್ಷಿತ ಜಾಗದಲ್ಲಿ ಬಂದು ಬಿದ್ದಿದ್ದರು. ಆದರೆ ಆ ಶಿವನ ರೂಪದ ಆಕೃತಿ ಕ್ಷಣಾರ್ಧದಲ್ಲಿ ಗಾಳಿಯಲ್ಲಿ ಲೀನವಾಗಿ ಹೋಗಿತ್ತು. ಅಲ್ಲಿ ಉಳಿದಿದ್ದು ಕೇವಲ ನೀರಿನ ಅಲೆಗಳು ಮಾತ್ರ ಮತ್ತು ಸದ್ದುಗಳು ಮಾತ್ರ. ಹೌದು, 1991 ಆ ಘಟನೆಯನ್ನು ಇಂದಿಗೂ ವಿಜಯಪುರದ ಆ ಹಿರಿಯರು ನೆನೆಸಿಕೊಂಡು ಮೈಮರೆಯುತ್ತಾರೆ. ವಿಜ್ಞಾನಿಗಳು ಇದನ್ನ ಕಣ್ಣಿನ ಭ್ರಮೆ ಎನ್ನಬಹುದು. ಆದರೆ ಆ ದಿನ ಸಾವಿನ ದವಡೆಯಿಂದ ಮರಳಿ ಬಂದ ಶಿವಪ್ಪರಿಗೆ ಗೊತ್ತು, ತನ್ನನ್ನು ಎತ್ತಿ ಹಿಡಿದಿದ್ದು ಕೇವಲ ನೀರಿನ ಅಲೆಯಲ್ಲ, ಅದು ಕೂಡಲ ಸಂಗಮನಾಥನ ಅಭಯ ಹಸ್ತ ಅಂತ. ಇದು ನಂಬಿಕೆಯೋ, ಪವಾಡವೋ, ಚಮತ್ಕಾರವೋ ಅಥವಾ ಇಂದಿಗೂ ಬಿಡಿಸಲಾದಂತಹ ರಹಸ್ಯವೋ, ಆದರೆ ಕೂಡಲ ಸಂಗಮನ ಆ ಮಣ್ಣಿನಲ್ಲಿ ಇಂದಿಗೂ ಆ ದೈವಿಕ ಶಕ್ತಿ ಜೀವಂತವಾಗಿದೆ ಎಂಬುದಕ್ಕೆ ಈ ಒಂದು ಘಟನೆಯ ಸಾಕ್ಷಿಯಾಗಿತ್ತು. ಕೂಡಲ ಸಂಗಮ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಹುನಗಂದ ತಾಲೂಕಿನ ಒಂದು ಪುಣ್ಯಕ್ಷೇತ್ರ. ಇದು ಲಿಂಗಾಯತರ ಪಾಲಿಗೆ ಅದ್ವಿತೀಯ ತೀರ್ಥಕ್ಷೇತ್ರವಾಗಿದ್ದು ಇದನ್ನು ದಕ್ಷಿಣದ ಕಾಶಿ ಎಂದೇ ಕರೆಯಬಹುದು. ಭಕ್ತಿ ಭಂಡಾರಿ ಶ್ರೀ ಬಸವೇಶ್ವರ ಐಕ್ಯಗೊಂಡಿರುವಂತಹ ಪುಣ್ಯ ಸ್ಥಳವಾಗಿದೆ. ಬಸವೇಶ್ವರನವರು ವಿದ್ಯಾಭ್ಯಾಸ ಹಾಗೂ ಐಕ್ಯರಾಗಿ ಸಮಾಧಿ ಹೊಂದಿರುವ ಪುಣ್ಯಕ್ಷೇತ್ರವೇ ಈ ಕೂಡಲ ಸಂಗಮ. ಈ ಕ್ಷೇತ್ರದಲ್ಲಿ ಬಸವೇಶ್ವರರ ಆರಾಧ್ಯ ದೈವ ಕೂಡಲ ಸಂಗಮ ದೇವರ ದೇವಸ್ಥಾನವೂ ಕೂಡ ಇದೆ. ಬಸವೇಶ್ವರರು ತಮ್ಮ ಎಲ್ಲ ವಚನಗಳನ್ನು ಈ ಕೂಡಲ ಸಂಗಮನ ದೇವನಿಗೆ ಅಂಕಿತ ಮಾಡಿದ್ದಾರೆ. ಇಲ್ಲಿ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳು ಸೇರಿದ್ದರಿಂದ ಇದನ್ನ ತ್ರಿವೇಣಿ ಸಂಗಮ ಎಂದೇ ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಇಂಥ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ಕೊಡುವಂತಹ ಎಲ್ಲ ಭಕ್ತರು ತಮ್ಮ ದೇಹ ಮತ್ತು ಆತ್ಮ ಒಂದಾಗುತ್ತದೆ ಎಂದು ನಂಬಿದ್ದಾರೆ. 12ನೇ ಶತಮಾನದಲ್ಲಿ ಜಾತವೇದ ಮುನಿಗಳು ಇಲ್ಲಿ ವಿದ್ಯಾಕೇಂದ್ರ ಸ್ಥಾಪಿಸಿದ್ದರು ಎಂದು ಇತಿಹಾಸ ಸಾರುತ್ತದೆ. ಕ್ರಾಂತಿಯೋಗಿ ಬಸವೇಶ್ವರರು, ಚನ್ನಬಸವಣ್ಣ, ಅಕ್ಕನಾಗಮ್ಮ ಮೊದಲಾದ ಮಹಾಮಹಿರ ಶಿಕ್ಷಣವಾಗಿದ್ದು ಈ ಕ್ಷೇತ್ರದಲ್ಲೇ.
ಕಲ್ಯಾಣದಲ್ಲಿ ಬಿಜ್ಜಳನ ಮಂತ್ರಿಯಾಗಿದ್ದ ಬಸವಣ್ಣನವರು ಕಲ್ಯಾಣ ಕ್ರಾಂತಿಯ ಬಳಿಕ ಸಂಗಮಕ್ಕೆ ಮರಳಿ ಇಲ್ಲಿಯೇ ಐಕ್ಯರಾಗಿದ್ದರೆಂದು ಇತಿಹಾಸ ತಿಳಿಸುತ್ತದೆ. ಹೀಗಾಗಿ ಈ ಕ್ಷೇತ್ರ ಶಿವಶರಣರಿಗೆ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ. ಮಹಾಮಹಿಮ ಸಂಗನ ಬಸವಣ್ಣನ ಪಾದಸ್ಪರ್ಶದಿಂದ ಅವಿಮುಕ್ತ ಕ್ಷೇತ್ರವಾಗಿದೆ ಎಂದು ಅಕ್ಕಮಹಾದೇವಿ ನುಡಿದ ಪ್ರಕಾರ ಕೂಡಲ ಸಂಗಮವು ಬಸವಣ್ಣನವರ ವಿದ್ಯಾಭೂಮಿ, ತಪೋಭೂಮಿ, ಕರ್ಮಭೂಮಿ ಹಾಗೂ ಐಕ್ಯ ಭೂಮಿಯಾಗಿದೆ. ಇಷ್ಟು ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಚಾಲುಕ್ಯ ಶೈಲಿಯ ಸಂಗಮೇಶ್ವರ ದೇವಾಲಯವಿದೆ. ನದಿಯ ದಡದಲ್ಲಿರುವ ಕಲ್ಲು ಕಟ್ಟಡದ ಈ ದೇವಾಲಯದ ಮೇಲೆ ಗಾರೆಗಚ್ಚಿನ ಗೋಪುರಗಳಿವೆ. ಪ್ರತಿ ಗೋಪುರದ ಮೇಲೂ ಕಳಶವಿದೆ. ವಿಶಾಲವಾದ ಪ್ರಕಾರವುಳ್ಳ ದೇವಾಲಯ ನಯನ ಮನೋಹರವಾಗಿದೆ. ಇಲ್ಲಿನ ಪ್ರಧಾನ ಗರ್ಭಗುಡಿಯಲ್ಲಿ ಸುಂದರ ಶಿವಲಿಂಗವಿದೆ. ಮೂಲವಾಗಿ ಇಲ್ಲಿನ ದೇಗುಲದಲ್ಲಿ ಮುಖ್ಯ ಆಲಯ, ನವರಂಗ ಮತ್ತು ಮುಖಮಂಟಪವನ್ನು ಕಾಣಬಹುದು. ನೀಲಮ್ಮ, ಬಸವಣ್ಣ ಹಾಗೂ ಗಣಪತಿಯ ವಿಗ್ರಹವನ್ನು ನವರಂಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಅದನ್ನು ಸಂಗಮೇಶ್ವರ ಅಥವಾ ಸಂಗಮನಾಥ ಎಂದು ಕರೆಯಲಾಗುತ್ತದೆ. ಅಲ್ಲದೆ ನದಿಯ ಒಂದು ಭಾಗದಲ್ಲಿ ಲಿಂಗವಿರುವ ಕಲ್ಲು ಮಂಟಪವಿದ್ದು ನೀರಿನಲ್ಲಿ ಮುಳುಗದಂತೆ ಅದರ ಸುತ್ತಲೂ ಕಾಂಕ್ರೀಟ್ನಿಂದ ಒಂದು ಕೊಳವೆ ಆಕಾರದ ಬಾವಿಯನ್ನ ನಿರ್ಮಿಸಲಾಗಿದೆ. ಎಲ್ಲ ವರ್ಗದವರಿಗೂ ಬೇಕಾದ ಪರಮೇಶ್ವರನನ್ನು ಕಾಣಲು ಎಲ್ಲ ಕಾಲದಲ್ಲಿಯೂ ಇಲ್ಲಿ ಭಕ್ತರು ಸಮಾವೇಶಗೊಳ್ಳುತ್ತಾರೆ. ಅದರಲ್ಲೂ ಸಂಕ್ರಾಂತಿ, ಮಹಾಶಿವರಾತ್ರಿ ದಿನಗಳಲ್ಲಿ ಇಲ್ಲಿ ಸಹಸ್ರಾರು ಭಕ್ತರು ಆಗಮಿಸುವ ಈ ತಾಣ ಬಾಗಲಕೋಟೆಯ ಜಿಲ್ಲೆಯ ಆಲಮಟ್ಟಿಯಿಂದ ಕೇವಲ 15 ಕಿಲೋಮೀಟರ್ ಅಂತರದಲ್ಲಿದೆ. ಹಾಗೆಯೇ ಕೂಡಲ ಸಂಗಮದಿಂದ ಪಟ್ಟದಕಲ್ಲು ಕೇವಲ 48 ಕಿಲೋಮೀಟರ್ ದೂರದಲ್ಲಿದ್ದರೆ ಐಹೊಳೆ 34 ಕಿಲೋಮೀಟರ್ ದೂರದಲ್ಲಿದೆ. ಪ್ರಸಿದ್ಧ ಗುಹಾಂತರ ದೇವಾಲಯ ಹೊಂದಿರುವಂತಹ ಬಾದಾಮಿ 70 ಕಿಲೋಮೀಟರ್ ದೂರದಲ್ಲಿದ್ದರೆ ಅತ್ಯಂತ ಪ್ರಾಚೀನ ದೇವಾಲಯಗಳನ್ನು ಹೊಂದಿರುವಂತಹ ಮಹಾಕೂಟ ಕೇವಲ 59 ಕಿಲೋಮೀಟರ್ ದೂರದಲ್ಲಿದೆ. ಕೂಡಲ ಸಂಗಮ ಸುಕ್ಷೇತ್ರಕ್ಕೆ ಮಕರ ಸಂಕ್ರಾಂತಿಯಂದು ಲಕ್ಷಾಂತರ ಜನರು ಇಲ್ಲಿಗೆ ಬಂದು ಪುಣ್ಯ ಸ್ನಾನ ಜೊತೆಗೆ ಶ್ರೀ ಸಂಗಮೇಶ್ವರ ಹಾಗೂ ಬಸವೇಶ್ವರ ದರ್ಶನಕ್ಕಾಗಿ ಹಲವಾರು ದೇಶ ವಿದೇಶಗಳಿಂದ ಇಲ್ಲಿ ಜನರು ಭಾಗವಹಿಸುತ್ತಾರೆ. ನಿತ್ಯ ಪೂಜೆ ಹಾಗೂ ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ಕೂಡ ಇಲ್ಲಿ ಜರುಗುತ್ತದೆ. ಕೂಡಲ ಸಂಗಮದಲ್ಲಿ ಬಸವ ಧರ್ಮಪೀಠ, ಐಕ್ಯ ಮಂಟಪವೂ ಇದೆ. ಅಲ್ಲದೆ ಗುಮ್ಮಟಾಕಾರವಾದಂತಹ ಬೃಹತ್ ಸಭಾಭವನ, ಅಷ್ಟಕೋನಾಕಾರದ ಬಸವ ಅಂತಾರಾಷ್ಟ್ರೀಯ ಕೇಂದ್ರ, ಉತ್ಕೃಷ್ಟ ಗ್ರಂಥಾಲಯ ಮತ್ತು ಶರಣ ಲೋಕವೂ ಇದೆ. ಈ ಲೋಕವನ್ನು ನೋಡುತ್ತಾ ಇದ್ದರೆ ರೋಮಗಳು ರೋಮಾಂಚನಗೊಳ್ಳುತ್ತವೆ. ಇಲ್ಲಿ ಪ್ರಮುಖವಾದ 2 ತಾಣಗಳೆಂದರೆ ಒಂದು ಐಕ್ಯ ಮಂಟಪ, ಮತ್ತೊಂದು ಕೂಡಲ ಸಂಗಮ ದೇವಾಲಯ. ಕೃಷ್ಣಾ ಮೇಲ್ದಂಡನೆ ಯೋಜನೆಯಿಂದ ಈ 2 ತಾಣಗಳು ಮುಳುಗಡೆಯಾಗುವ ಭೀತಿಯಲ್ಲಿದ್ದವು. ದೇವಾಲಯವನ್ನು ಬೇರೆ ಕಡೆ ಸ್ಥಳಾಂತರಗೊಳಿಸುವ ಬಗ್ಗೆ ಆಗ ಸರ್ಕಾರ ಚಿಂತನೆ ನಡೆಸಿತು. ಆದರೆ ರಾಜ್ಯಾದ್ಯಂತ ನಡೆದ ವ್ಯಾಪಕ ಹೋರಾಟದಿಂದ ಸರ್ಕಾರ ತನ್ನ ನಿರ್ಧಾರವನ್ನು ಬಿಟ್ಟು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಿ ಈ ಕ್ಷೇತ್ರವನ್ನೇ ಆಕರ್ಷಣೀಯ ತಾಣ ಮಾಡಲು ನಿರ್ಧಾರ ಮಾಡಿತು. ಹೀಗಾಗಿ 1994ರ ಈಚೆಗೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ನಡೆದಿದೆ. ಇದರ ಹಿಂದೆ ಹಲವಾರು ಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸಿದ್ದಾರೆ. ಮೊದಲನೇದಾಗಿ JH ಪಟೇಲ್, ಆಮೇಲೆ ಶ್ರೀ ಸನ್ಮಾನ್ಯ ಯಡಿಯೂರಪ್ಪನವರು ಈ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಂದ ಹಾಗೆ ಕೂಡಲ ಸಂಗಮ ವಿಜಯಪುರದಿಂದ 95 ಕಿಲೋಮೀಟರ್ ದೂರದಲ್ಲಿದ್ದರೆ ಧಾರವಾಡದಿಂದ 182 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 446 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಕೂಡಲ ಸಂಗಮವನ್ನು ನೀವು ರೈಲಿನ ಮುಖಾಂತರವೂ ಕೂಡ ಭೇಟಿ ಕೊಡಬಹುದು. ಹತ್ತಿರದ ರೈಲ್ವೆ ನಿಲ್ದಾಣ ಅದು ಬಾಗಲಕೋಟೆಯಾಗಿದೆ. ಸ್ನೇಹಿತರೆ, ನೀವು ಕರ್ನಾಟಕದಲ್ಲಿ ಇದ್ದು ಇನ್ನೂವರೆಗೂ ಕೂಡಲ ಸಂಗಮ ನೋಡಿಲ್ಲ ಅಂದ್ರೆ ಅದು ವಿಷಾದನೀಯ. ದಯವಿಟ್ಟು ಒಮ್ಮೆ ಆದರೂ ಈ ಅದ್ಭುತ ತ್ರಿವೇಣಿ ಸಂಗಮ ಕ್ಷೇತ್ರವನ್ನ ನೋಡಿ ಇಲ್ಲಿಯ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯವನ್ನು ಪಡೆಯಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, Indian famous astrologer. Get 100% solution to all your problems. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.